ಈತೊಂಜಿ ಸಂಖ್ಯೆ ಮಲ್ಲ ಸಂಖ್ಯೆ ಮೈದಿನಕ್ಕೆ ಸುರುಕಾದ ಮಾತ್ರೆಗಳ ತರದಾಗ ಹೊಸ ಕೊರಲ್ಲಿ ಈತೇಟ ಮಾತೆರ್ಲ ಸಂಸ್ಥೆ ಅದು ಬಳಿದ್ರು ನಾವು ನನ್ನೆಲ್ಲ ಮಾತೆರ್ಲ ಸಂಸ್ಥೆ ಅದು ಕೊಡುಕೊಂಡು ಅನ್ನೊಂದು ಆಶಯ ಐಕೊಂಜಿ ನಿರ್ದೇಶಕ ಮಂಡಳಿ ಮಾಡ್ಕೊಡುವುದು ಅನ್ನೊಂದು ಅಭಿಪ್ರಾಯ ಉಂಟು. ನಿರ್ದೇಶಕ ಮಂಡಳಿ ನಡ್ಡ ರೀತಿ ಐಟು ಒಂಜಿ ಕಾಸು ಕೊಡ್ದು ನಿರ್ದೇಶಕ ಮಂಡಳಿ ಮೊಕ್ಕೊಂಜಿ ನೀಡಿ ಅಕ್ಕಳು ಅಕ್ಕಲಿಡ್ದು ಅಕ್ಕಳು ಕಾಸು ಕೊಡ್ತಿರಲ್ಲ ಮಂಡಳಿ ಅಕ್ಕಳು ಜಾಹೀರಾತು ಮುಖಾಂತರ ಬೇತೆ ಬೇತೆ ಮುಖಾಂತರ ಆದಾಯ ಕೊಡ ಅಕ್ಕಳೆಲ್ಲ ನಿರ್ದೇಶಕರಾದ ನಮ್ಮ ಸೇರವ ಒಂಜಿ ಮಲ್ಲ ನಿರ್ದೇಶಕ ಮಂಡಳಿ ಅದೊಂದು ಶಾಶ್ವತ ಒಂಜಿ ಆಡಳಿತ ಮಂಡಳಿದ ಕೊಡುಗೊಂಡದನ್ನೊಂದು ಅಪೇಕ್ಷೆ. ಆ ನಿರ್ದೇಶಕ ಮಂಡಳಿದ ಸ್ಥಾನವನ್ನು ನಿಕ್ಕಲು ದೆತೋನವರು ಬಂದ ವಿಶ್ವಾಸ ಉಂಟೆಂಕು ನಮ್ಮ ಆ ಸಾನ್ನಿಧ್ಯೋಡು ನಾಗಬ್ರಹ್ಮ ಕ್ಷೇತ್ರ ಹೊತ್ತದ ನಾಗಬ್ರಹ್ಮ ದೇವರು ನಮ್ಮ ಪರಿಸರದ ದೈವ ದೇವರು ನಮ್ಮ ಆರಾಧನಾದ ಮಾಗಡ ದೇವರು ಸೋಮನಾಥ ದೇವರು ಮಾತೆಲ್ಲ ನಮ್ಮನ್ನು ಅಕ್ಕಲಕ್ಕಲ್ಲ ದೇವರು ಮಾತ್ರೆಗಳ ಅನುಗ್ರಹ ಕಾಡು ಮಾತ್ರೆಗಳು ಒಂದೇ ಪಾತ್ರೆಗಳು ಸೊಲ್ಲೆದು ಆರಾಧ್ಯ ದೇವರನ್ನ ಮನಸ್ಸು ಸ್ಮರಣೆ ಮಂತಂದು ನಮ್ಮನ ಮಾತಾ ದೇವರನ್ನ ಮನಸ್ಸೇ ಎನ್ನೊಂದು ನನ್ನ ಮಾತಾ ಗುರಿಗಳಿಗೆ ಒಂದರಿಸಲಿಸ ಒಂದು ನಮ್ಮ ವಿದ್ಯಾದರ್ಶನ ಹೊಸಕುರಲ್ ಬಲಗದ ಕಾರ್ಯಕ್ರಮ ಪ್ರತಿ ವರ್ಷಲ ವಿದ್ಯಾಧರನ ಒಂದು ಖುಷಿಯ ಪುಟ್ಟಿದಾದಂತ ಬಂದಾಗ ಆ ಕಾರ್ಯಕ್ರಮ ಪೂರ ಲೆಪ್ಪು ಲೆಚ್ಚದು ಬಚ್ಚದು ಪೂರ ಅಭಿಪ್ರಾಯ ಕೇಂದ್ರ ಕಾರ್ಯಕ್ರಮ ಅನ್ಬೋದು ಅಂಚ 10ನೇ ವರ್ಷದ ಕಾರ್ಯಕ್ರಮ ನಂಗೆ ಮಾತೆರೆಗಳ ಗೊತ್ತುಂಟು. ದಶಮಾನೋತ್ಸವ ಭಾರಿ ಶೋಕುಡು ಕಿಲೋಮೀಟರ್ ಆತನು ಇನಿ ನಮ್ಮ ಹಿರಿಯರಾಯಿನ KT ಸುವರ್ಣರಿ ನಮ್ಮೊಟ್ಟಿಗೆ ಉಳ್ಳೇರಿ ನಮ್ಮ ಚಂದ್ರ ಸಡ್ಯಂತ ಇರುಳ್ಳೇರಿ ಮಾತ ಗೌರವಾನ್ವಿತ ಡಾಕ್ಟರ್ ನಮ್ಮೊಟ್ಟಿಗೆ ಪೂರ ಇತ್ತಿನಗಳು ಪೂರ ಎಲ್ಲ ಮಾತಾ ಕ್ಷೇತ್ರಡ್ಲ ಎರಡ್ಡೆ ಕೆಲಸ ಮಂತದ್ದು ಸಾಧನೆ ಮಂತ್ರಗಳು ಮಾತೆಲ್ಲ ಮುಪ್ಪ ಸೇರುವುದಿಲ್ಲ. ಕಾರ್ಯಕ್ರಮದ ಅನುಭವ ಮಾತೆರೆಗಳು ಉಂಟು. ನಾನು ವಿದ್ಯಾರ್ಥಿಗಳ ಮನಸ್ಸು ಹೆಚ್ಚಂದು ಬಂದಾಗ ಮಾತೆಲ್ಲ ಈ ಭಾಗದ ಒಂಜಿ ನಮ್ಮ ಅಪ್ಪೆ ಭಾಷೆದ ಈ ತುಳು ಚಾನೆಲ್ ಪುಣಿ ನಮ್ಮ ಪೊಸಕರಲ್ಲಿ ಮಾತ್ರ ಅಂಚ ಇದು ಭಾಗಕ್ಕೆ ಈ ಒಂದು ಚಾನೆಲ್ ಎರಡೇ ವಿಚಾರ ಅವು ಧಾರ್ಮಿಕಕ್ಕೆ ಸಂಬಂಧಪಟ್ಟನ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟನ ರಾಜಕೀಯಕ್ಕೆ ಸಂಬಂಧಪಟ್ಟನ ಅಚಂದಾನ ಬೇತೇರಡಲಡ್ಡೆ ಕ್ಷೇತ್ರದ ಸಾಧನೆ ಮಂತಿರಚ್ಚಿನ ಸಂಘದ ಸಂಸ್ಥೆಲಿನ ಮಾತ ಎರಡೇ ಸುದ್ದಿರನ್ನು ಅವು ತಂದಾಂಡ ಈ ಭಾಗದ ದಾಂಡಲ ಬೆತ್ತು ಬೆತ್ತ ರೀತಿಯ ನಡೆತಿನ ಘಟನೆಗಳನ್ನ ಅಪ್ಪನ ಹಂಚಿನ ಇವಾಗ ಮಾತ ಧರ್ಮದಗಳಿಗಳ ಬರೋ ಎಡ್ಡೆ ಒಂಜಿ ಹಿಂದಿತ್ತಿನ ಹಂಚಿನ ಪ್ರಸಾರ ಅಪ್ಪನ ಹಂಚಿನ ನಮ್ಮ ಒಂಜಿ ಹೊಸಕುರಲ್ ಚಾನಲ್ ಇನ್ನು ದಾಯಂದು ಬಂದಾಗ ಇಲ್ಲಿ ನಮ್ಮ ಸೇರಿದ ನಕಲು ಹಂಚೇರಿ ನಾವು ಸೇರು ನಕಲು ಹಂಚೇರಿ ಮಾತ ಸಮಾನ ಮನಸ್ಸಿಗೆ ನಾವು ಮಾತೇರಿ ಅಂಚ ನಡೆದವರ ಹೊಸಕುರಲ್ದ ಕಾರ್ಯಕ್ರಮ ಅಂತ ಯಶಸ್ವಿ ಅದು ನಡಪು ಇನಿ ನಮ್ಮ ದಾದ ಬಂದ್ಬಿಟ್ಟು ಬಂದಾಗ ಮಾತಿರಲ್ಲ ಸೇರು ಇನ್ನು ಪ್ರಧಾನ ಸಂಚಾಲಕೇರಿ ಅಕ್ಕಳು ಮೆಕ್ಕಳು ಮಾತಿರಲ್ಲ ಯಾನು ಯಾಪನ ಪಣಿರುಂಟು ಎಂಚಾದ ಬಂದಾಗ ಹೂವೇ ಒಂಜಿ ಕಾರ್ಯಕ್ರಮ ಅನ್ಕೊಂಡಲ್ಲ ನಾವು ಮಾತಿರಲ್ಲ ಒಂಜಿ ಗಮನ ಕೊಡು ಎಂಚಾದ ಬಂದಾಗ ನಾವು ಮಾತಿರಲ್ಲ ಒಂಜಪ್ಪೆ ಜೋಕುಲು ಪಂಪಿನ ಒಂದು ವಿಚಾರವನ್ನು ತರಟಿದ್ವಿ ಒಂದು ಆ ಕಾರ್ಯಕ್ರಮ ಮತ್ತೊಂದು ಕೊಡೋಣ ಕಾರ್ಯಕ್ರಮ ಭಾರಿ ಶೋಕುಳು ಅವು ನಡಪು ಅಂಚೆ ನಡೆದವರ ನಾವು ಮಾತೆರೆಗಳ ಕೊಡ್ತಿರೋ ಜವಾಬ್ದಾರಿ ಮಾತ್ರ ನಮ್ಮ ಕಾರ್ಯಕ್ರಮ ನಮ್ಮ ಹೊಸಕುರಲ್ ಚಾನಲ್ ಇದು ಎಲ್ಲ ಬೇತೆ ಬೇತೆ ఎక్కువ ಭಾರಿ ಮಾರಲ್ಲ ಪೇಪರ್ ಮತ್ತು ಓದಿನ ಇದು ಒಂಜಿ ಎರಡು ಪೇಪರ್ ಡೈಲಿ ಓದು ಇಲ್ಲ ಕೊಡ ಓದೋದು ಕ್ರಮ ಉಂಟು ಒಂಜಿ ಪೇಪರ್ ಮಾತು ಪೇಪರ್ ಓದೋದು ಕ್ರಮ ಐದು ಒಟ್ಟಿಗೆ ಟಿವಿದಾಗ ಹೊರ ಒಂಜಿ ರೌಂಡ್ ತುಯರು ಅಂಚೆ ನಡೆದವರ ನಂಗೆ ಮಸ್ತ್ ವಿಚಾರಗಳು ಬೇತೆ ಬೇತೆ ವಿಚಾರಗಳು ನಂಗೆ ಮಾಧ್ಯಮದ ನಡೆ ಗೊತ್ತ ನಂಗೆ ಮಾಧ್ಯಮ ಭಾಳ ಮುಖ್ಯವಾದ ಪೇಪರ್ ಓದೋದು ಮೊಬೈಲ್ ಇಲ್ಲ ಮಾತ ಪೇಪರ್ PDF ಬರ್ಕು ನಾಡು ನಾ ಪೇಪರ್ ಗೆತ್ತೊಂದು ಓದೋದು ನಾ ಪೇಪರ್ ತಯಾರಿಕೆ ಮಾಡ್ಕೊಂಡು ಆಗ್ಲಿಲ್ಲ ಒಂಚೂರು ಅನ್ನೋದು ಅಂಚಾಯಿ ನಡೆದವರ ಒಟ್ಟಾದ ನಾವು ಮಾತೆಲ್ಲ ಸೇರಿದೆ ಮಾಧ್ಯಮ ಕ್ಷೇತ್ರದ ವಿದ್ಯಾರ್ಥಿರನ್ನೇ ಮಸ್ತು ವರ್ಷದ ಹೆಚ್ಚು ಕೆಲಸ ಮಂತದ್ದು ಮಸ್ತು ಮಾಧ್ಯಮ ಮಾಡಿ ಮಸ್ತು ಬರೋದು ದಯಪಟ್ಟಾಗ ಅರ್ಣ ಗರಡಿಡು ಪಲಗದು ಮಸ್ತು ಜನ ಆ ಕ್ಷೇತ್ರದ ಕೆಲಸ ಮಾಡಿದ್ರು ಒಟ್ಟಾದ ಈ ಹೊಸಕುರಲ್ದ 20ನೇ ವರ್ಷದ ಕಾರ್ಯಕ್ರಮ ಮಾತೆಲ್ಲ ಸೇರಿದು ಯಶಸ್ವಿ ಅನ್ಬೇಕು. ಇಡೀ ದೀಪಾವಳಿ ಸಂಭ್ರಮ, ಕ್ರಿಸ್ಮಸ್ ಸಂಭ್ರಮ, ಈದ್, ರಂಜಾನ್ದ ಕಾರ್ಯಕ್ರಮ ಮಾತ ಕಾರ್ಯಕ್ರಮ ಅಂತೊಂದು ಒಂದು ಜನಕ್ಕೆಲ್ಲ ಒಂದು ಪ್ರೀತಿ ವಿಶ್ವಾಸ ಕೆಲಸ ಮಾಡಿದ್ದು ಪೋನಾಗ ಜನಕ್ಕಳು ಆ ಸಂಸ್ಥೆಗೆ ಗೌರವ ಕೊಟ್ಟಂತೆ ಕೆಲಸ ಮಾಡ್ಕೊಂಡು ಆ ನಿಟ್ಟಿಡು ಹೊಸಕುರಲ್ದ ಎಲ್ಲ 20 ವರ್ಷದ ಕಾರ್ಯಕ್ರಮ ನಾವು ಮಾತೆಲ್ಲ ಸೇರಿದು ಯಶಸ್ವಿ ಮಾಡ್ಬೇಕು ಅಂತ ಪಡೊಂದು ಮಾತೆಲ್ಲ ಒರೆಯೋಕೋರಿ ಸಹಕಾರ ಕೊರೊಂದು ಈ ಕಾರ್ಯಕ್ರಮದ ದಿನ ನನಾಂತು ನಂಗೆ ಆಯ್ತಾ ದಿನ ನಂಗೆ ಗುರುತ್ವ ಇರಂಡು ಇನ್ನು ಒರಿಯರೇನ ಪುದರ್ ಪಂಡೇರು ಮಾತೆಲ್ಲ ಜವಾಬ್ದಾರಿಗೆ ಗೆತ್ತೊಂದು ಐದು ಮಾತೆಲ್ಲ ಮನಸ್ಸವತೆ ಕಾರಣ ಮಂತದ್ದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅಂತ ಪಡೊಂದು ಪೂರ್ತಿಯಾದ ನಮ್ಮ ವಿದ್ಯಾಧರಣ್ಣನ ಒಟ್ಟಿಗೆ ನಾವು ಮಾತೆಲ್ಲ ಒಪ್ಪುಗ ಕಾರ್ಯಕ್ರಮ ಹೊಸಕುರಲ್ TV ಚಾನಲ್ ನನಾತ್ ಬೆಳಗಡೆ ನನಾತ್ ಜನಗಳಿಗೆ ಅಲ್ಪ ಉದ್ಯೋಗ ಮಾಡ್ಕೊಳಂತಿನ ಅವಕಾಶ ಶ್ರೀದೇವಿ ಕೊರಡು ಪಣದ ಕಾರ್ಯಕ್ರಮ ಯಶಸ್ವಿ ಕೂಡ ರಡ್ಡು ಪಾತ್ರ ಕ್ಷೇತ್ರದಲ್ಲಿ
ತನ್ನದೇ ಆದಂಥ ಒಂದು ಛಾಪನ್ನು ಒತ್ತಿ 20 ವರ್ಷಗಳ ಕಾಲ ಜನಪರವಾದಂಥ ಜನರ ಧ್ವನಿಯಾಗಿ ಕೆಲಸ ಮಾಡ್ತಿರುವಂಥ ಹೊಸ ಕುರಲ್ ಚಾನೆಲ್ಲು 20ನೇ ವರ್ಷದ ಸಂಭ್ರಮ, ವಿಂಶತಿ ಸಂಭ್ರಮದಲ್ಲಿ ಇದು ನಮ್ಮ ಸಂಭ್ರಮ. ಯಾಕೆಂತ ಹೇಳಿದರೆ ಮಾಧ್ಯಮದ ಮುಖಾಂತರ ನಾವು ನಮ್ಮ ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು. ಈ ನಿಟ್ಟಿನಲ್ಲಿ ಅದು ಸಾಂಸ್ಕೃತಿಕ ಇರ್ಬೋದು, ವೈದ್ಯಕೀಯ ಇರ್ಬೋದು, ರಾಜಕೀಯ, ಬೇರೆ ಬೇರೆ ವಿಚಾರಗಳನ್ನು ಪ್ರತಿ ಮನೆ ಮನೆಗೆ ತಲುಪಿಸುವಂಥ ವಿಚಾರವನ್ನು ಹೊಸ ಕುರಲ್ ಚಾನೆಲ್ ಯಶಸ್ವಿಯಾಗಿ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಸಾಮಾಜಿಕ ಕಳಕಳಿ ಇರುವಂಥ ಮಾಧ್ಯಮ ಈಗ ನಮಗೆ ಅತಿ ಅವಶ್ಯಕ. ಜನಪರ ಕಾಳಜಿ ಇರುವಂಥ ಮಾಧ್ಯಮ ನಮಗೆ ಬೇಕಿರುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರನ್ನ ಒಟ್ಟು ಸೇರಿಸಿ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಒಂದು ಸರ್ವಧರ್ಮ ಸಮ್ಮೇಳನದ ಥರ ಅವರು ಮಾಡ್ತಾ ಇದ್ದಾರೆ. ಇವತ್ತು ಈ ಪೂರ್ವಭಾವಿ ಸಭೆಗೆ ಇಷ್ಟು ಜನ ಬಂದಿದ್ದರೆ ನೋಡಿದರೆ ಬಹುಶಃ ನಮ್ಮ ವಿಂಶತಿ ಕಾರ್ಯಕ್ರಮಕ್ಕೆ ಬಹುಶಃ ಒಂದು 10,000 ಜನ ಸೇರುವ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಹೇಳೋ ಒಂದು ಭರವಸೆ ನಮಗಿದೆ. ನಾವೆಲ್ಲ ಒಟ್ಟು ಸೇರಿ ನಮ್ಮದೇ ಚಾನೆಲ್ ಹೊಸ ಕುರಲ್ ಚಾನೆಲ್ ಮತ್ತಷ್ಟು ಬೆಳೆಯಲಿ. ಒಂದು ವಿಶಿಷ್ಟ ನಮ್ಮ ಮನೆಯ ಕಾರ್ಯಕ್ರಮದ ಥರ ನಾವೆಲ್ಲ ಭಾಗಿಯಾಗೋಣ. ಎಲ್ಲ ರಂಗಗಳಲ್ಲಿ ಇರುವಂಥ ವ್ಯಕ್ತಿಗಳು ನಾವೆಲ್ಲ ಇದ್ದೇವೆ. ಬೇರೆ ಬೇರೆ ಸಾಂಸ್ಕೃತಿಕ ಇರ್ಬೋದು, ಧಾರ್ಮಿಕ, ರಾಜಕೀಯ ರಂಗದಲ್ಲಿರುವವರು, ಶೈಕ್ಷಣಿಕ ರಂಗದಲ್ಲಿರುವವರು ಎಲ್ಲ ಸೇರಿ ವಿದ್ಯಾಧರ್ ಅವರ ಈ ಚಾನೆಲ್ನ ಏನು ಆಶಯ ಇದೆ, ಸಮಾಜದ ಎಲ್ಲ ವರ್ಗದ ಜನರಿಗೆ ತಲುಪುವಂಥ ಕೆಲಸವನ್ನು ನಾವು ಮಾಡೋಣ. ನಮ್ಮ ಹೊಸ ಕುರಲ್ ಚಾನೆಲ್ ಮತ್ತಷ್ಟು ಬೆಳಗಲಿ ಅಂತ ನಾನು ಹಾರೈಸ್ತೇನೆ. ಜೈ ಹಿಂದ್. ವಿದ್ಯಾಧರ್ನ ಮಾತ ಅಭಿಮಾನ ಈ ಹೊಸ ಕುರಲ್ ಪಂಪಣ ಈ ಒಂಜಿ ಮಾಧ್ಯಮ ಆರೈನೊಂಜಿ ಬಿಸ್ನೆಸ್ ಲೆಕ್ಕ ದೆತ್ತೊಂದೆ ಐನೊಂಜಿ ಮಾಧ್ಯಮ ಜನ ಸೇವಾ ರೂಪಡು ಮಲ್ತೊಂದು ಬರ್ತದೆ. ಬಾರಿ 20 ವರ್ಷದ ಮುಂಚೆ ಪಾಪ ಬಾರಿ ಐತ ಹೋರಾಟ ಮಾಡ್ತೊಂದು ಬೈದೆ ಅಂಚದ ಇನ್ನು ಈತು ಜನ ಅಭಿಮಾನನ ಬರ್ತದೆ ಮೂರು ಸೇರಿದ ಇಂಚಿತ್ತಿನ ಈ ಹೊಸ ಕುರಲ್ ನನ್ನ ದುಂಬದ ನೆಟ್ ಎಲ್ಲ ಯಶಸ್ವಿ 20 ವರ್ಷದ ಕಾರ್ಯಕ್ರಮ ಅದು ಮಾತೆರಲಿಕ್ಕಿಲ್ಲ ಅವ ಐತ ಸೇವೆ ಮಾತ್ರ ತಿಕ್ಕಾಡು ಅಂಚೆ ನಮ್ಮ ಊರಿಗೂ ಎಡ್ಡೆ ಪ್ರಚಾರವನ್ನು ಸುದ್ದಿನ ಕೊರೆದು ಮುಲ್ಪ ಎತ್ತರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಆರು ಪೋವಾಡ್ ಬಂದು ಆ ದೇವರ ನಟ್ಟೊಂದು ಎಣ್ಣೊಂದು ಪಾತ್ರ ವಿಜಯದ ಸಿಟ್ರ ಬಂಡ 20 ವರ್ಷದ ದುಂಬೆ ಅಂಕ ಆನ ಪರಿಚಯ ಉಂಟು. ഞാൻ ಕುತ್ತಾರ ಶಾಲೆದ ಒಂಜಿ STFC ಪ್ರೆಸಿಡೆಂಟ್ ಪುನಗ ಅಪಗಮನ ಕಾರ್ಯಕ್ರಮ ಮಾತ್ರ ಮಲ್ತು ಇದ್ದೆ. ಅದಕ್ಕೆ ಇಂಗ್ಲೀಷ್ ಸರಿಯಾದ ಆರ ಪರಿಚಯ ಏನಿ ఒక ಎಂಗ್ಲ ಸದ್ಭಾವನಾ ವೇದಿಕೆ ಉಂಟು. ಐದು ಸಾಧಾರಣ 2015 ಎಂಗ್ಲ ಸ್ಟಾರ್ಟ್ ಮಾಡ್ತಾ ಇದು ಮುಟ್ಟ ಪ್ರತಿಯೊಂದು ಕಾರ್ಯಕ್ರಮ ಮಾಡಲು ಸಲಹೆ ಕೊಡ್ತೀನಿ ಆರ್ಯಾಡ ಮತ್ತು ಒಂದು ವಿಶೇಷ ಆಗಿ ಪಂಪನಂಡ ಬಂಡ್ಯಾರ ಒಂದೇ ಅಪ್ಪನ ಒಂದೇ ಏಕೋದರ ಸಹೋದರ ಅಂತ ಬಂಡ್ಯಾರ ನಿಜವಾದ ವಂಚನೆ. ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಉಲ್ಲಾಲ ಜನಕ್ಕಳು ಮಾತ ಏಕೋದರ ಸಹೋದರರು ಒಂದೇ ಅಪ್ಪನ ಮಕ್ಕಳನ್ನು ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಬಣ್ಣವಂತೇವೆ ಅಂಚ ಒಂಜಿ ಇಲ್ಲ ಉಲ್ಲಾಲ ಶಾಂತಿನ ಶಾಂತಿ ಸೌಹಾರ್ದದ ಒಂಜಿ ವಾತಾವರಣ ಆರು ಮಲ್ತೇವೆ. ಅವು ಎಂಗ್ಲು ಮಾತೆಲ್ಲ ಕೂತಾರೆ ತಾಯಿಸ್ಕೊಂಡು ಬಂಡ ಅಂಚಿನ ಒಂದು ಚಾನೆಲ್ ಇತ್ತಿನ ಒಂಜಿ ಎಂಗ್ಲನ ಒಂಜಿ ದೊಡ್ಡ ಇತ್ತ ಈ ಕಾಲ ದೊಡ್ಡ ಸೌಭಾಗ್ಯ ಇವಾಗ ಇತ್ತ ಕಾರ್ಯಕ್ರಮ ಇರುವ ಬೇರೆ ಕಾರ್ಯಕ್ರಮ ಮಾತ ಎಂಗ್ಲು ಅಂದಾಜು ಮಾಡ್ತಾ ಐಕ್ ಮಾತೆಲ್ಲ ಸಹಕಾರ ಮಲ್ಬೋದು ಎಂಗ್ಲು ಸಹಕಾರ ಮಲ್ಬೋದು ಸರ್ಕಾರ ಸಹಕಾರ ಮಲ್ತದೆ ಒಂಜಿ ಉಲ್ಲಾಲ ಪ್ರದೇಶದ ಒಂದು ಕಾರ್ಯಕ್ರಮ ಅದು ಮಲ್ಬೋದು ಒಂದು ಎನ್ನ ಅಭಿಪ್ರಾಯ. எனக்கு ಪಾತ್ರ ಅವಕಾಶ ಕೊಟ್ಟು ನಿಖಿಲೆ ಮಾತ ನಾನು ಕೊಂಚ ಅಭಿನಂದನೆ ಮಲ್ತದೆ. ನಾನು ಮಾತದೇ ಧನ್ಯವಾದ ಮಲ್ತದೆ ನಾನು ಮಾಡ್ತೇನೆ. ನಮಸ್ಕಾರಗಳು. ಬಹಳ ಸಂತೋಷವಾಗುವ ಇದೊಂದು ದಿನ. ಯಾಕೆಂದರೆ ನಾನು ನನ್ನ ಒಂದು ಗುರುಗಳು ಇರುವ ವೇದಿಕೆಯಲ್ಲಿ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇವರಿಂದ ಕಲಿತ ಒಬ್ಬ ಶಿಷ್ಯ ನಾನು, ರವೀಂದ್ರ ಮಾಸ್ಟರ್. ಆದ್ದರಿಂದ ಅವರ ಎದುರುಗಡೆ ನಿಂತು ಮಾತಾಡಲಿಕ್ಕೂ ಕೂಡ ನನಗೆ ಒಂದು ಹೆದರಿಕೆ ಕೂಡ ಆಗ್ತಾಯಿದೆ. ಆದ್ದರಿಂದ ನಾನು ಮೊದಲಿಗೆ ನನ್ನ ಗುರುಗಳಿಗೆ ನಮಸ್ಕಾರವನ್ನು ಹೇಳುತ್ತಾ, ಅದೇ ರೀತಿ ನಮ್ಮ ಹೋರಾಟ ರಂಗದಲ್ಲಿ ನನ್ನೊಟ್ಟಿಗೆ ಬೆನ್ನೆಲುಬಾಗಿ ನನಗೊಂದು ಸಹಕಾರ ಸಪೋರ್ಟನ್ನು ಕೊಟ್ಟಂಥ ನನ್ನ ಇನ್ನೋರ್ವ ಹೋರಾಟಗಾರರಾದಂಥ ತುಳುನಾಡು ರಕ್ಷಣಾ ವೇದಿಕೆಯ ಯೋಗಿ ಸರ್ ಕೂಡ ಇದ್ದಾರೆ. ಅದೇ ರೀತಿ ಈ ವೇದಿಕೆಯಲ್ಲಿ ಎಲ್ಲ ಗುರು ಹಿರಿಯರು ಸಹೋದರಿಗಳು ಕೂಡ ಇದ್ದಾರೆ. ಮತ್ತು ನಾನು ನಮ್ಮ ಈ ಒಂದು ವಿದ್ಯಾಧರ್ ಶೆಟ್ಟಿ ಅವರ ಹೊಸ ಕುರಲ್ ಒಂದು ಚಾನಲ್, ಇದರ ಬಗ್ಗೆ ಒಂದು ಎರಡು ಮಾತಾಡಲಿಕ್ಕೆ ಕೂಡ ನನಗೊಂದು ಒಳ್ಳೆಯ ಸಂದರ್ಭ ಸಿಕ್ಕಿದೆ. ಬಹುಶಃ ವಿದ್ಯಾಧರ್ ಶೆಟ್ಟಿ ಅಂದರೆ ಅವರ ಹೊಸ ಕುರಲು ಆ ಚಾನಲ್ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಇಡೀ ರಾಜ್ಯದಾದ್ಯಂತ ಒಂದು ಹೆಸರು ಪಡೆದಂಥ ಚಾನಲ್. ಯಾವುದೇ ಒಂದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸದೆ ಒಳ್ಳೆಯ ಸತ್ಯಾಂಶಗಳನ್ನು ಹೇಳಿ ಎಲ್ಲ ಜಾತಿ ವರ್ಗದವರನ್ನು ಕೂಡ
ಒಂದೇ ಕಣ್ಣಲ್ಲಿ ನೋಡಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರ ಆ ಮಾಧ್ಯಮದಲ್ಲಿ ಬರುತ್ತಾ ಇದೆ. ಅದು ಅಲ್ಲದೆ ಪೋಷಕರುಗಳ ಒಂದು ಚಾನಲ್ ನಡೆಸುವಾಗ ಬಹುಶಃ ಅವರಿಗೆ ಎಷ್ಟು ಕಷ್ಟಗಳಿದೆ ಅಂತ ಯಾರಿಗೂ ಅದರ ಬಗ್ಗೆ ನಮಗೆ ಅನುಭವ ಇರುವುದಿಲ್ಲ. ಯಾಕೆಂದರೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆಯುತ್ತೇವೆ, ಅವರು ಬರುತ್ತಾರೆ. ನನ್ನ ಒಂದು ಎಲ್ಲ ಗಣ್ಯರಿದ್ದಾರೆ ಇಲ್ಲಿ. ನನ್ನ ಒಂದು ಕಿವಿ ಮಾತು, ನಮ್ಮ ವಿದ್ಯಾಧರ್ ಶೆಟ್ಟಿ ಅವರು ತುಂಬ ಆ ಚಾನಲನ್ನು ನಡೆಸಲಿಕ್ಕೆ ತುಂಬ ಕಷ್ಟಪಟ್ಟು ಒದ್ದಾಡುತ್ತಾ ಇದ್ದಾರೆ. ಬಹುಶಃ ನಾವೆಲ್ಲರೂ ಒಟ್ಟುಗೂಡಿ ಈ ಚಾನಲನ್ನು ಇನ್ನೂ ಕೂಡ ಮುಂದಕ್ಕೆ ತೆಕ್ಕೊಂಡು ಹೋಗಲಿಕ್ಕೆ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರಿಗೆ ನಾವೆಲ್ಲರೂ ಸಹಕಾರವನ್ನು ಮಾಡಬೇಕೆಂದು ನಿಮ್ಮಲ್ಲಿ ಕಳಕಳಿಯಾಗಿ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. ಬಹುಶಃ ಇದೊಂದು ಚಾನಲ್ ನಮ್ಮ ಉಳ್ಳಾಲ ಪ್ರದೇಶದಲ್ಲಿ ಇರುವುದರಿಂದ ಎಲ್ಲರಿಗೂ ಕೂಡ ಒಂದು ಈಗ 20ನೇ ವರ್ಷದ ಈ ವಾರ್ಷಿಕೋತ್ಸವ ಇದು ಎಲ್ಲ ವರ್ಗದವರಿಗೆ ಒಂದು ಸಂತೋಷವನ್ನು, ಏಕೆಂದರೆ ಒಂದು ಜಾತ್ರೆ ಅಥವಾ ಒಂದು ಉರುಸು ಅಥವಾ ನೇಮದಾಗೆ ಎಲ್ಲರೂ ಒಟ್ಟುಗೂಡಿಯಾಗಿ ಮಾಡುವ ಒಂದು ಈ ಕಾರ್ಯಕ್ರಮ ಎಂದು ನಾನು ಭಾವಿಸ್ತಾ ಇದ್ದೇನೆ. ನಾವೆಲ್ಲರೂ ಒಟ್ಟುಗೂಡಿ ಪ್ರೀತಿಯಿಂದ ಅವರು ಕರೆದಕ್ಕೆ ಹೋಗೊಟ್ಟು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಕೈಯಿಂದ ಆಗುವ ಎಲ್ಲ ಸಹಾಯಸ್ಥವನ್ನು, ಅದೇ ರೀತಿ ನಮ್ಮಿಂದ ಆಗುವ ಎಲ್ಲ ಸಹಕಾರವನ್ನು ನಾವು ನಮ್ಮ ವಿದ್ಯಾಧರ್ ಶೆಟ್ಟಿ ಅವರಿಗೆ ಅವರ ಬಳಗಕ್ಕೆ ಕೊಡಬೇಕು. ನಾನು ಕೂಡ ನಮ್ಮಿಂದ ಆಗುವ ಎಲ್ಲ ಸಹಕಾರವನ್ನು ಕೊಡುತ್ತೇನೆಂದು ಈ ಮೂಲಕ ನಿಮ್ಮ ಎದುರಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ನನ್ನ ನಮ್ಮ ಮರೆತು ಹೋಯಿತು, ಯಾಕೆಂದರೆ ಹೇಳಲೇಬೇಕಾದದ್ದು ನಮ್ಮ ಮುರಳಿ ಚಿಂತೂರು ಹೋಮ್ಗಾರ್ಡ್ ಕಮಾಂಡೋ. ಬಹುಶಃ ನಾನು ಕೂಡ ಅವರೊಟ್ಟಿಗೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ದುಡಿದು ಬಂದವ. ಮತ್ತು ನನ್ನ ಯಾವುದೇ ಒಂದು ಕೆಲಸಕ್ಕೂ ಕೂಡ ಅವರು ಬೆನ್ನು ತಟ್ಟುತ್ತಾರೆ. ಒಂದು ಉತ್ತಮ ವೈದ್ಯರು ಕೂಡ, ಹಲವಾರು ಪುಸ್ತಕಗಳನ್ನು ಬರೆದಂಥ ನಮ್ಮ ಮುರಳಿ ಚಿಂತೂರವರು, ಅವರು ಕೂಡ ಇವತ್ತು ಪೋಷಕರುಗಳು ಈ ಬಳಗದಲ್ಲಿ ಇದ್ದಾರೆ ಅಂತ ಹೇಳುವಾಗ ತುಂಬ ಖುಷಿಯಾಗ್ತದೆ. ಅದೇ ರೀತಿ ಎಲ್ಲರ ಹೆಸರು ಹೇಳಲಿಕ್ಕೆ ತುಂಬ ಟೈಮ್ ಬೇಕು. ಎಲ್ಲ ಗಣ್ಯರು ಎಲ್ಲರೂ ಇಲ್ಲಿ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ 20ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಒಂದು ದೊಡ್ಡ ಜಾತ್ರೆಯನ್ನಾಗಿ ಮಾಡಿ ಒಂದು ಉತ್ತಮ ವ್ಯವಸ್ಥಿತವಾಗಿ ನಾವೆಲ್ಲರೂ ಒಟ್ಟುಗೂಡಿ ಮಾಡುವ ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಎಲ್ಲರಿಗೂ ಅಭಿನಂದಿಸುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆಲ್ಲರಿಗೂ ಸಂತೋಷ, ಯಾಕಂದರೆ ನಮ್ಮ ಈ ಉಳ್ಳಾಲ ಪರಿಸರದಲ್ಲಿ ಹೆಸರುವಾಸಿಯಾಗಿರುವಂತಹ ಪೋಷಕರ ಚಾನೆಲ್ 20 ವರ್ಷದ ಸಂಭ್ರಮದ ಈ ಒಂದು ಅದ್ಭುತವಾದ ಸಮಿತಿ. ಯಾಕಂದರೆ ವಿದ್ಯಾಧರ್ ಶೆಟ್ ಕಳೆದ 20 ವರ್ಷ ಈ ಚಾನಲನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ನಾವೆಲ್ಲರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಕಾರ್ಯಚಟುವಟಿಕೆಗಳು ಸದಾ ನೋಡುತ್ತಾ ಅವರಿಗೆ ನಾವು ಸಂಪೂರ್ಣ ಸಹಕಾರ ನೀಡಿದ್ದೀವಿ. ನಾವೆಲ್ಲರೂ ನಮ್ಮನ್ನು ಸಂಚಾಲಕ ಮಾಡಿದ್ದಾರೆ, ಆದರೂ ಕೂಡ ನಾವು ಅವರ ಜವಾಬ್ದಾರಿ ನಮ್ಮ ಹೆಗಲಿಗೆ ಹಾಕಿದ್ದಾರೆ. ಯಾಕೆಂದರೆ ನಾವು ಅದನ್ನು ಅವರ ಚಾನೆಲ್ ನಮ್ಮ ಮುಖಾಂತರ ಪ್ರಚಾರವಾಗಬೇಕು. ಅದೇ ರೀತಿ ಪ್ರತಿಯೊಬ್ಬರೂ ಇದಕ್ಕೆ ಕೈ ಜೋಡಿಸಬೇಕು. ಯಾಕೆಂದರೆ ಒಬ್ಬರಿಂದ ಕೈ ಚಪ್ಪಾಳೆ ಆಗುವುದಿಲ್ಲ, ಎರಡೂ ಸೇರಿದರೆ ಚಪ್ಪಾಳೆ ಆಗ್ತದೆ. ಯಾಕೆಂದರೆ ವಿದ್ಯಾಧರ್ ಶೆಟ್ಟರ ಸತತ ಪ್ರಯತ್ನದಿಂದ ಈ 20ನೇ ವರ್ಷದ ಸಂಭ್ರಮ ಒಳ್ಳೆಯ ರೀತಿ ಆಗಲಿ. ಅದೇ ರೀತಿ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೂ ನನ್ನ ಸಂಪೂರ್ಣ ಸಹಕಾರ ಇದೆ ಎಂದು ಹೇಳ್ತಾ ನನ್ನ ಮಾತಿಗೆ ಬಂದಿಸ್ತೇನೆ. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಇವತ್ತಿನ ಪೋಷಕರು 20 ವರ್ಷದ ಈ ಪೂರ್ವಯೋಜಿತ ಸಭೆಯಲ್ಲಿ ನಾವು ಪಾಲ್ಗೊಂಡಿದ್ದು, ಇದಕ್ಕೆ ಸಾಕ್ಷಿಯಾಗಿ ಇವತ್ತು 10 ಹಲವು ಸಂಸ್ಥೆಗಳು ಇಲ್ಲಿ ಜೊತೆಗೂಡಿದೆ. ಪೋಷಕರಲ್ಲಿ ಎಷ್ಟು ವಿಶೇಷತೆ ಹೊಂದಿದೆ ಅಂತ ಹೇಳಿದರೆ, ಇವತ್ತಿಲ್ಲಿ ಸೇರಿರುವ ವಿಶೇಷ ಸಂಘಟನೆಗಳು ಹಾಗೂ ಸಾಮಾಜಿಕವಾಗಿ ಗುರುತಿಸಿಕೊಂಡವರು ಇವತ್ತು ಇಲ್ಲಿ ನಮ್ಮ ಜೊತೆಗೂಡಿದ್ದೇವೆ. ಅದೊಂದು ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ನಾವು ತುಂಬ ಮಾಧ್ಯಮಗಳನ್ನು ನೋಡಿದ್ದೇನೆ, ಅದು ಚಿಕ್ಕ ಸಮಯದಲ್ಲಿ ಇಷ್ಟು ದೊಡ್ಡವಾಗಿ ಪ್ರಚಲಿತವಾಗಿರುವಂಥ ಸಂಸ್ಥೆ ಆದರೆ ಅದು ನಮ್ಮ ಪೋಷಕರು ಅಲ್ವಾ. ಸೊ ಅಂಥ ಒಂದು ಸಂಸ್ಥೆ ನಮ್ಮ ಇದ್ದು ಉಳ್ಳಾಲ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿ ಉತ್ತಮವಾದ ಒಂದು ಸುದ್ದಿ ಸಮಾಚಾರಗಳನ್ನು ಕೂಡ ನಮಗೆ ಪ್ರಸಾರಿಸುವುದು, ಎಲ್ಲಿ ಹೋದರೂ ಪೋಷಕರು ಚಾನೆಲ್ನವರು ಕಾಣಲಿಕ್ಕೆ ಸಿಕ್ಕುವುದು, ಅದು ಕೂಡ ವಿಶೇಷತೆ. ಚಿಕ್ಕ ಕಾರ್ಯಕ್ರಮವಾಗಲಿ ದೊಡ್ಡ ಕಾರ್ಯಕ್ರಮವಾಗಲಿ ಕಾರ್ಯದಲ್ಲಿ ವಿಶೇಷವಾಗಿ ಅವರ ಗುಂಪು ಬಂದು ನಮಗೆ ಸಹಕಾರ ಕೊಡುವುದು. 20 ವರ್ಷದ ತರುಣರಿಗೆ ಇವತ್ತು ತರುಣರಾಗಿ ನಿಂತಿರುವ ಪೋಷಕರ ಟೀಮಿಗೆ ನಾನು ಶುಭಾರೈಸುತ್ತಾ, ಮುಂದೆ ನಡೆಯುವ 1 ವರ್ಷದ ಕಾರ್ಯಕ್ರಮಗಳು ಸುಸಜ್ಜಿತವಾಗಿ ನಡೆಯಲಿ. ನಮ್ಮ ಸಹಕಾರ ಲಯನ್ಸ್ ಕ್ಲಬ್ ಪೆರ್ಮಾನೂರಿಂದ ಕೂಡ ಸಹಕಾರ, ನಮ್ಮ ಲಿಯೋ ಕ್ಲಬ್ಬಿಂದ ಸಹಕಾರ ನಾವು ಕೊಡ್ತೇವೆ. 10 ಹಲವು ಸಾಮಾಜಿಕ ಕಾರ್ಯಕ್ರಮ ನಾವು ನಿಮ್ಮಲ್ಲಿ ಇದ್ದೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಈ ಪೋಷಕರ ಬಳಗ ಅನ್ನೋದು ನಮ್ಮ ಒಂದು ಕುಟುಂಬ ಇದ್ದಾಗಿ, ಈ ಕುಟುಂಬದಲ್ಲಿ ಎಲ್ಲ ಜಾತಿ ಧರ್ಮ ಪಕ್ಷದವರು ಕೂಡ ಒಟ್ಟಾಗಿ ಕೊಂಡೋಗತಕ್ಕಂಥ ವ್ಯಕ್ತಿತ್ವ ನಡೆಸಿಕೊಂಡವರು ವಿದ್ಯಾಧರ್ ಶೆಟ್ಟಿ ಅವರು. ಅವರ ಈ ಒಂದು ನಮ್ಮ ಪೋಷಕರ ಬಳಗದ 10ನೇ ವರ್ಷದ
ಶತಮಾನೋತ್ಸವ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ನಡೆದಿತ್ತು. ಇದೀಗ 20ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಿತಿಯನ್ನು ಕೂಡ ಇವತ್ತು ರಚನೆ ಮಾಡಿದ್ದಾರೆ. ಇದಕ್ಕೆ ಎಲ್ಲರ ಸಹಕಾರ ಕೂಡ ಅಗತ್ಯ. ಈ ನಿಟ್ಟಿನಲ್ಲಿ ಇದರಲ್ಲಿ ರಾಜಕೀಯ ರಹಿತವಾಗಿ ಧಾರ್ಮಿಕವಾಗಿ ಎಲ್ಲರೂ ಕೂಡ ಇದ್ದಾರೆ. ಅವರನ್ನು ಕೂಡ ಒಟ್ಟು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಲಿ, ಅವರ ಈ ಒಂದು ಚಾನೆಲ್ ಕೂಡ ಇನ್ನು ಮುಂದಕ್ಕೆ ಕೂಡ ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿ ಅಂತೇಳಿ ಈ ಮೂಲಕ ನಾನು ಹಾರೈಸ್ತಾ ಇದ್ದೇನೆ. ಹೊಸಕೊರಲೆ ಮಾಧ್ಯಮ ಉಳ್ಳಾಳದ ಈ ಒಂದು ಜಾಗದ ಅದೊಂದು ಜೀವನಾಡಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇದೀಗ ಅದು ಸಾಮಾಜಿಕವಾದ, ಧಾರ್ಮಿಕವಾದ, ಶೈಕ್ಷಣಿಕವಾದ, ರಾಜಕೀಯವಾದ ಎಲ್ಲ ಕ್ಷೇತ್ರಗಳಲ್ಲಿನ ವಿಚಾರಗಳನ್ನು ಪ್ರಸಾರ ಮಾಡುವಂಥದ್ದು, ಅದರ ಜೊತೆಗೆ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳಾಗಿರ್ಬೋದು, ಅದರ ಪ್ರಚಾರವನ್ನು ಮಾಡ್ತಕ್ಕಂತಹ ಕಾರ್ಯವನ್ನು ಅದು ನೈಜತೆಯ ರೂಪದಲ್ಲಿ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದೀಗ 20ನೇ ವರ್ಷದ ಈ ಆಚರಣೆಯ ಸಂದರ್ಭದಲ್ಲಿ ಅದಕ್ಕೆ ಒಂದು ರೀತಿಯ ಚೈತನ್ಯವನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಭಾಗ ಇದೀಗ ಅದರ ಬಗ್ಗೆ ಒಂದು ಸಮಾಲೋಚನಾ ಸಭೆ ಇಲ್ಲಿ ನಡೆದಿದೆ. ಎಲ್ಲ ಭಾಗದ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದಕ್ಕಂತಹ ಜನಗಳು ಬಂದು ಇಲ್ಲಿ ಆ ಬಗ್ಗೆ ಚಿಂತನೆ ನಡೆಸಿದರು. ಚಿಂತನ ಮಂಥನ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೂಪದ ಕಾರ್ಯಕ್ರಮಗಳು ಇದು ಅದ್ಧೂರಿಯಿಂದ ನಡೀಲಿಕ್ಕಿದೆ. ಮುಖ್ಯವಾಗಿ ನಮ್ಮ ಈ ಉಳ್ಳಾಲ ಭಾಗದ ಏನೇನು ಕಾರ್ಯಕ್ರಮಗಳು ಆಗ್ತಾ ಇದೆಯೋ ಅದನ್ನೆಲ್ಲ ಬಹಳ ನೈಜ ರೂಪದಲ್ಲಿ ಪ್ರಸಾರ ಮಾಡ್ತಾ ಬಂದಂಥ ಈ ಒಂದು ಉತ್ತಮವಾದಂಥ ಚಾನೆಲ್ಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಒಂದು ಭವಿಷ್ಯ ರೂಪಿತವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಮುಂದೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡಿಬೇಕು. ಇದು ಯಾವುದೇ ಜಾತಿ, ಧರ್ಮ, ವರ್ಗ ಭೇದ ಇಲ್ಲದೆ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಯಲಿ. ಅದೇ ರೀತಿಯಲ್ಲಿ ಇದು ಕಾರ್ಯಕ್ರಮ ನಡೆಯುವುದು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಚಾನೆಲ್ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಉದ್ದೀಪನಗೊಳ್ಳತಕ್ಕಂತಹ ಒಳ್ಳೆಯ ಒಂದು ಚಾನಲ್ ಆಗಿ ಬೆಳಗಲಿ ಅಂತ ನಾನು ಈ ಸಂದರ್ಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹೊಸಕೊರಲ್ ಈ ಒಂದು ವಾಹಿನಿಯ ವಿಂಶತಿ ಉತ್ಸವ ಈ ಒಂದು ಆರಂಭಿಕ ವರ್ಷಕ್ಕೆ ನಾನು ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಹೊಸಕೊರಲ್ ಸಂಸ್ಥೆಯ ವಿದ್ಯಾಧರ್ ಶೆಟ್ಟಿ ಮತ್ತು ಬಳಗವರು ಹಣ ಸಂಪಾದನೆಗಿಂತ ಸ್ನೇಹ ಸಂಪಾದನೆಯನ್ನು ಜಾಸ್ತಿಯಾಗಿ ಮಾಡಿದ್ದಾರೆ. ಅದು ನಮಗೆ ಗಮನಕ್ಕೆ ಬಂದಿದೆ. ಆ ರೀತಿಯಲ್ಲಿ ಈ ವಿಂಶತಿ ಉತ್ಸವವನ್ನು ಆಚರಿಸುವಂಥ ಈ ಒಂದು ಸರಣಿ ಕಾರ್ಯಕ್ರಮ ಈ ವರ್ಷದಲ್ಲ, ಮುಂದಿನ ಡಿಸೆಂಬರ್ ತನಕ ಇದು ನಡೀತಾ ಇರ್ತದೆ. ಹಾಗಾಗಿ 20 ಸಾಂಸ್ಕೃತಿಕವಾದಂಥ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳೊಂದಿಗೆ ಮತ್ತು ಅದರಲ್ಲಿ ಕೇವಲ ಕಾರ್ಯಕ್ರಮ ಆಗದೆ ಸಂಸ್ಥೆ ಕೂಡ ಒಂದು ಆರ್ಥಿಕವಾಗಿ ಸದೃಢವಾಗುವಂಥ ಒಂದು ಪ್ರೇರಣೆ ಇದೆಲ್ಲ ರೀತಿಯೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಅವರಿಗೆ ದೊರೆಯಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಶುಭವಾಗಲಿ. ನಮಸ್ಕಾರ. ಉಳ್ಳಾಲದ ಈ ಒಂದು ಪರಿಸರಡು ಕರಿನ 20 ವರ್ಷದಿಂದ ಹೊಸಕೊರಲ್ ಪನ್ಪನಂಚಿನ ತುಳು ಚಾನಲ್ ಮುಖಾಂತರ ದಿನದ 24 ಗಂಟೆಲ ನಿರಂತರವಾದ ನಮ್ಮ ಊರದ ಬೇತೆ ಸುದ್ದಿಲೇನು ಪೂರ ನಂಗೆ ಮಾತ ಎತ್ತವನ ಮುಖಾಂತರ ಇನಿ ಸಮಾಜಡ್ ವಿದ್ಯಾಧರ್ ಶೆಟ್ಟಿ ಕಟ್ಟಿನಂಚಿನ ಈ ಒಂಜಿ ಹೊಸಕೊರಲ್ ಸಂಸ್ಥೆ ಅತ್ಯಂತ ಯಶಸ್ವಿಯಾದ ಈ ಭಾಗಡ್ ನಮ್ಮೊಟ್ಟಿಗೆ ಕೆಲಸ ಮಲ್ದನು. ಕೇವಲ ಒಂಜಿ ಮಾಧ್ಯಮಕ್ಕೆ ಸೀಮಿತ ಆವಂದೆ ಸಾಮಾಜಿಕವಾದ, ಧಾರ್ಮಿಕವಾದ, ಸಾಂಸ್ಕೃತಿಕವಾದ ಬಕ್ಕ ಮಾತ ವಿಚಾರಡ್ಲ ವಿದ್ಯಾಧರನ್ನೇ ಎಂಗ್ಲೇ ಮಾತರೆಲ್ಲ ಒಟ್ಟು ಕೊನಪನಂಚಿನ ಕೆಲಸಲೇನು ಈ ಉಳ್ಳಾಲ ಪರಿಸರ ಮಲ್ದೇರು. ಇನಿ ದೀಪಾವಳಿ ಉತ್ಸವ ಆದಪ್ಪು, ಇಫ್ತಾರ್ ಕೂಟ ಆದಪ್ಪು, ಅತನಾಂಡ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ, ಅಷ್ಟಮಿ, ಶಾರದೋತ್ಸವ ಬೇತೆ ಉತ್ಸವಲೇನು ಕೂಡ ಅತ್ಯಂತ ಎಡ್ಡ ರೀತಿಡ್ ಅರ್ನ ಚಾನಲ್ಡ್ ಪ್ರಸಾರಣ ಮಲ್ಪನ ಮುಖಾಂತರ ನಂಗೆ ಮಾತೆರೆಗ್ಲ ಬಾರಿ ಎಡ್ಡೆ ಪ್ರೀತಿದ ಹೊಸಕೊರಲ್ ಈ ಒಂಜಿ ಚಾನಲ್ನ ಬುಲೆಪವನಂಚಿನ ಪ್ರಯತ್ನ ಮಲ್ದೇರು. ಈ 20 ವರ್ಷದ ಸಂದರ್ಭಡ್ ಈ ಚಾನಲ್ನ ನಮ್ಮ ಮಾತೆರ್ನೆಲ್ಲ ಸಹಯೋಗಡು ಊರ್ದ ಮಾತ ಜನಕಲ್ನ ಹೊಸಕೊರಲ್ ಆವಡು ಪನ್ಪನ ಕಾರಣಕ್ಕೋಸ್ಕರ ಮಾತೆರೆಲ್ಲ ಸೇರ್ಪದು
ಉತ್ಸವ ಆ ಒಂಜಿ 20ನೇ ವರ್ಷದ ಆಚರಣೆಯನ್ನು ಅತ್ಯಂತ ಗೌಜಿಡು ಮಲ್ಪಡ ಪನ್ಪನ ನಿರ್ಣಯ ಪ್ರಕಾರ ಇನ್ನು ಸಮಿತಿ ಪೂರ ರಚನೆ ಮಲ್ದೇರು. ಆ ಸಮಿತಿಗೆ ನಮ್ಮ ಮಾತೆರ್ಲ ಸಹಕಾರ ಕೊರ್ಕ ಅರ್ನ ಈ ಚಾನಲ್ನ ಬುಲೆಪಾವನಂಚಿನ ಪ್ರಯತ್ನ ನಮ್ಮ ಮಾತೆರ್ಲ ಮಲ್ಪುಗ ತುಳುಕು ವಿಶೇಷವಾಯಿನಂಚಿನ ಪ್ರೋತ್ಸಾಹ ಕೊರ್ಪುನಂಚಿನ ಕೆಲಸಲೇನು ನಮ್ಮ ಮಾತೆರ್ಲ ಮಲ್ಪುಗ ಅಂದ ಈ ಸಂದರ್ಭಡ್ ವಿದ್ಯಾಧರನಾಗೆ ಬಕ್ಕಾರ್ನ ಇಡೀ ತಂಡಗೆ 20 ವರ್ಷದ ಕೆಲಸ ಮಲ್ತದ ಅತ್ಯಂತ ಯಶಸ್ವಿದ ತುತ್ತ ತುದಿ ಕನತನಂಚಿನ ಮಹತಾ ಕಾರ್ಯಕರ್ತರಿಗಳನ್ನ ಸಿಬ್ಬಂದಿ ನಕ್ಲಿಗೆ ಹೃತ್ಪೂರ್ವಕವಾಯಿನಂಚಿನ ಅಭಿನಂದನೆಯನ್ನು ಸಲ್ಲಿಸ ಒಂದು ನಮ್ಮ 20 ವರ್ಷದ ಕಾರ್ಯಕ್ರಮಕ್ಕೆ ನಮ್ಮ ಮಾತೆಲ್ಲ ಸೇರ್ಗ ಕಾರ್ಯಕ್ರಮನ ಯಶಸ್ವಿ ಮಲ್ಪುಗ ಹೊಸ ಕುರಾಲ್ನ ಊರವ್ರಮೆ ಪ್ರಸಾರಣ ಮಲ್ಪನೆಗೆ ನಮ್ಮ ಸಹಕಾರಿ ಹಾಕಂದು ಈ ಸಂದರ್ಭ ಪನ್ನೊಂದು ಶುಭ ಹಾರೈಸುವೆ. ತುಳು ತಪಸಾಕುರಲ್ದ ತುಳುತ ಈ ಚಾನಲ್ಗೆ 20 ವರ್ಷ ಆಂಡ್ ಜವನಿ ಎಡ್ಡೆ ಬೆನ್ಪುನ ಸಂದರ್ಭ ಪ್ರಾಯ ಬತ್ತು ಪ್ರಬುದ್ಧ ಆತನು ಅಂಚದು ಅಂಚ ಆನಾಗ ಈ 20 ವರ್ಷದ ಕಾರ್ಯಕ್ರಮನು ಇರುವ ಕಾರ್ಯಕ್ರಮ ದೀತೀರು. ಆ ಇರುವ ಕಾರ್ಯಕ್ರಮ ಮಾತೆರ್ಲ ಒಗ್ಗಟ್ಟಾದ ಮಾತೆರ್ಲ ಪೊರ್ಲು ಮಲ್ಪೋಡು ಪಂಡದಕ್ಕೇನೊಂದು ಅಂಚೆನೆ ನೇಕ ಮಾತೆರ್ಲ ಜಾತಿ ಬೇತೆ ಇಜ್ಜಂದೆ ಅಂಚೆನೆ ಕ್ರಿಶ್ಚಿಯನ್ ಮುಸಲ್ಮ ಎಂದು ಮಾತ ಸೇರಿದು ಒಟ್ಟಿಗೆ ಕಾರ್ಯಕ್ರಮ ಮಲ್ಪೋಗ ಪಂಡದು ಪಣ್ಣೊಂದು ಎಡ್ಡರಿಗೆ ಸಹಕಾರ ಕೊರ್ಕ ಪಂದು ಏನಪ್ಪ ಸುರುಕದ ಮಾತಾ ದೇವರನ್ನ ನೆನ್ತೊಂದು ಇನ್ನಿತ ದಿನ ಹೊಸ ಕುರಲ್ದ 20ನೇ ವರ್ಷ ಆಚರಣೆ ಮಲ್ಪನಂಚಿನ ಸಂದರ್ಭಕ್ಕೆ ಬೋಡಾದು ಒಂಜಿ ಪೂರ್ವಭಾವಿ ಸಭೆಯನ್ನು ಮಲ್ತೇರು. ಐಕ್ JCI ಮಂಗಳಂಗುತಿ ಪರವಾದ ಎಂಗಳ ಸದಸ್ಯರ ಸಮೇತ ಎಂಗಳ ಮೂಲು ಸೇರ್ದ ದಾಯ ಸೇರ್ದ ಪಂಡ ಒವ್ವೇ ಕಾರ್ಯಕ್ರಮನ ಮಲ್ಪನಾಗ ಎಂಕಲ್ನ JCIದ ಒವ್ವೇ ಕಾರ್ಯಕ್ರಮ ಒಪ್ಪು ಆ ಕಾರ್ಯಕ್ರಮ ಮಲ್ಪನಾಗ ಶುರುವತ್ತಾದ ಐಕೊಂಜಿ ಪ್ರಚಾರ ಬಕ್ಕ ಪ್ರಸಾರನ ಕೊರ್ತಿನಂಚನಕ್ಲು ಹೊಸ ಕುರಲ್ ಸಂಸ್ಥೆ ಐಕ್ ವಿದ್ಯಾಧರ್ ಶೆಟ್ರಿಗೆ ಆತ್ಮೀಯವಾದ ಅಭಿನಂದನೆ ಎಂಕಲ JC ಸದಸ್ಯರ ಪರವಾದ ಕೊರೊಂದುಲ್ಲೆ ಮಾತ್ರ ಅತ್ತು ಇನಿ ಆ 20ನೇ ವರ್ಷದ ರೀತಿಯ ಕಾರ್ಯಕ್ರಮ ಮಲ್ಪೊಡು ಪಂಪಿನ ಆರ್ನ ಒಂಜಿ ಅಭಿಲಾಷ ಉಂಡ ಐಕ್ ಪೂರಕವಾದ ಎಂಕ್ಲನ ಒಂಜಿ ಸಾಮರ್ಥ್ಯಡು ಬೇತೆ ಬೇತೆ ಕಾರ್ಯಕ್ರಮಗಳು ಭಾಗವಹಿಸೋದು JCI ಸಂಸ್ಥೆದ ಪೂರ ಸದಸ್ಯರು ಭಾಗವಹಿಸೊಂದು ಪೂರ ಕಾರ್ಯಕ್ರಮನ ಯಶಸ್ಸು ಮಲ್ಪರೆ ಎಂಕಲ್ನ ಪಾಲನ ಕೊರೊಂದುಲ್ಲ ಪಣ್ಣೊಂದು ಈ ಕಾರ್ಯಕ್ರಮಗೂ ಬತ್ತಿನಂಚಿನ ಮಾತೆರೆಗಳ ಅಭಿನಂದನೆ ಕೊರದು ಹೊಸ ಕುರಲ್ ಪ್ರತಿನಿತ್ಯಲ ಹೊಸತ್ತಾಯಿನ ಕುರಲಾದೆ ಉಪ್ಪಡು ನನ್ನ ಆತು ಈ ಜಿಲ್ಲೆಡು ಈ ಪರಿಸರಡು ಎಡ್ಡೆ ಕಾರ್ಯಕ್ರಮ ಮಲ್ಪಾಡು ಸೌಹಾರ್ದತೆ ಒರಿಯಾಡು ನೆಕ್ ಮಾತ್ರ ಸಹಕಾರ ಮಲ್ತಿನ ಹೊಸ ಕುರಲ್ದ ಪೂರಾ ಸಿಬ್ಬಂದಿ ವರ್ಗದಗಳಿಗೆ ಎನ್ನ ಅಭಿನಂದನೆ ಕೊರೊಂದು ನಿಕ್ಲೆ ಮಾತ್ರ ಧನ್ಯವಾದನ ಕೊರೊಂದುಲ್ಲೆ ವಂದನೆ. ಮಾತೆರೆಗ್ಲ ನಮಸ್ಕಾರ. ಆತ್ಮೀಯರೇ, ಹೊಸ ಕುರಲ್ ಈ ಒಂಜಿ ಚಾನಲ್ ಇತ್ತೆ 10 ವರ್ಷ ಕರೀದು 20ನೇ ವರ್ಷದ ಆ ಒಂಜಿ ದಾಪುಗಾಲನ್ನು ದೀತನು 20ನೇ ವರ್ಷದ ಕಾರ್ಯಕ್ರಮ ಬಾರಿ ಪೊರ್ಲುಡು ಮಲ್ತೊಂದು ಇತ್ತಲಕನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ಎಂಕಲಲ ಒಂಜಿ ಕಾರ್ಯಕ್ರಮನು ಒಟ್ಟಿಗೆ ಜೋಡಿಸೋದು ಮಲ್ಪನಂಚಿನ ಒಂಜಿ ಜವಾಬ್ದಾರಿನ ಎಂಕ್ಲೆ ಕೊಡ್ತೇರು. ಈ 20 ವರ್ಷದ ಕಾರ್ಯಕ್ರಮಗೂ ಎಂಕಲ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಆ ರೀತಿದ ಸಹಾಯ ಸಹಕಾರ ಮಲ್ಪೋಣ ಐನು ಪೂರೆಲ್ಲ ಖಂಡಿತವಾದ ಮನ್ಪ ಪನೊಂದು ಅವೇ ರೀತಿ ನಮ್ಮ ಮಲ್ಪನಂಚಿನ ಕಾರ್ಯಕ್ರಮಗಳ ಒವೇ ರಾಜಕೀಯ ರಹಿತವಾದ ಈ ಒಂಜಿ ಕಾರ್ಯಕ್ರಮಡು ಸಾಂಸ್ಕೃತಿಕ ಧಾರ್ಮಿಕ ಅವೇ ರೀತಿ ಶೈಕ್ಷಣಿಕವಾದ ಈ ಕಾರ್ಯಕ್ರಮ ನಡಪೆರೊಂಡು ನಿಕ್ಕೆ ಮಾತೆರ್ನಲ್ಲ ಸಹಕಾರ ನಿಗಲಕ್ಕೇನೊಂದು ಭಗತ್ ಸಿಂಗ್ದು ಒಂಜಿ 2 ಕಾರ್ಯಕ್ರಮ ನಿಂಗಲು ದೀವಂದ ಅದು ಕಾರ್ಯಕ್ರಮಗೂ ಹೊಸ ಕುರಲ್ದ ಈ ಒಂಜಿ 20ನೇ ವರ್ಷದ ಕಾರ್ಯಕ್ರಮಗೂ ಜೋಡಣೆ ಮಲ್ಪ ಪನೊಂದು ಅವಕಾಶಕ್ಕಾದ ವಂದನೆ ಮಲ್ತೊಂದಿಲ್ಲ. ಹೊಸ ಕುರಲ್ ಬಳಗಕ್ಕೆ 20ನೇ ವರ್ಷದ ಸಂಭ್ರಮದ ಈ ಹೊಸ್ತಿಲಲ್ಲಿ ನಮ್ಮನ್ನೆಲ್ಲ ಸೇರಿಸಿಕೊಂಡು ಒಂದು ಕುಟುಂಬವನ್ನೇ ಸೃಷ್ಟಿ ಮಾಡಿದಂಥ ರೀತಿಯಲ್ಲಿ ಈ ಹೊಸ ಕುರಲ್ ಚಾನಲ್ನ ಆಡಳಿತ ನಿರ್ದೇಶಕರಾದಂತಹ ವಿದ್ಯಾಧರ ಶೆಟ್ಟರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಕಳೆದ 20 ವರ್ಷಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದಂಥ ಸಾಧಕರನ್ನು ಗುರುತಿಸುವುದಾಗಲಿ, ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಲಿ, ಕೃಷಿಗೆ ಸಂಬಂಧಪಟ್ಟಂಥ ವಿಚಾರ ಆಗಲಿ, ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿದವರನ್ನು ಗುರುತಿಸಿಕೊಳ್ಳುವಂಥ ಕಾರ್ಯಕ್ರಮದ ಒಟ್ಟಿಗೆ ಇದ್ದದ್ದು ಇದ್ದಂಗೆ ಅಂತ ಹೇಳುವ ರೀತಿಯಲ್ಲಿ ಎಲ್ಲವನ್ನು ನೇರವಾಗಿ ಸ್ಪಷ್ಟವಾಗಿ ತನ್ನ ವಾಹಿನಿಯಲ್ಲಿ ಪ್ರಸಾರ ಮಾಡುವುದರ ಮೂಲಕ ಈ ಭಾಗದ ಜನರ ಪ್ರೀತಿ ಗೌರವ ವಿಶ್ವಾಸಗಳನ್ನು ಗಳಿಸಿಕೊಂಡವರು ವಿದ್ಯಾಧರ ಶೆಟ್ಟರು. ಅವರಿಗೆ ನಮ್ಮೆಲ್ಲರ ಹಾರೈಕೆ ಇದೆ. ನಾಡದು ಬರುವಂಥ ಈ ದ್ವಿಂಶತಿ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲ ಜನರ ಸಹಕಾರ ಇದಕ್ಕೆ ಸಿಗಲಿ.
ನಮ್ಮೆಲ್ಲರ ಆಶೀರ್ವಾದ ಆ ಸಂಸ್ಥೆಗೆ ಇದೆ ಅಂತ ಹೇಳುತ್ತಾ ನಾಡಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳುತ್ತಾ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. 20ನೇ ವರ್ಷಕ್ಕೆ ಕಾಲಿರ್ತಕ್ಕಂತಹ ಹೊಸಕುರಲ್ ಈ ಒಂದು ಚಾನಲ್ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಧಾರ್ಮಿಕವಾಗಿ ಮನೆಮಾತಾಗಿರುವಂತಹ ಈ ಒಂದು ಸಂಸ್ಥೆಯು ಕಳೆದ 19 ವರ್ಷದಲ್ಲಿ ಈ ಭಾಗದ ಜನಮನ್ನಣೆಯನ್ನು ಪಡೆದುಕೊಂಡು ಈ ಭಾಗದಲ್ಲಿ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಧಾರ್ಮಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂತಹ ವಿದ್ಯಾಧರ್ ಶೆಟ್ಟಿ ಅವರು ಭಾಳಷ್ಟು ಜನರನ್ನು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ, ಅದು ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ಹಿರಿಯರ ತನಕ ಪ್ರತಿಯೊಂದು ಕಾರ್ಯಕ್ರಮವನ್ನು ಜನರಿಗೆ ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಂಡು ಆ ಜನರ ಪ್ರತಿಯೊಂದು ಕಾರ್ಯಕ್ಕೂ ಸ್ಪಂದನೆಯನ್ನು ಮಾಡ್ತಾ 19 ವರ್ಷದಲ್ಲಿ ಈ ಒಂದು ಹೊಸಕುರಲ್ ಬಳಗವು ಭಾಳಷ್ಟು ಕಷ್ಟಪಟ್ಟು ಪ್ರತಿಯೊಬ್ಬರಿಗೂ ಸಿಗ್ತಕ್ಕಂಥ ಸೇವೆಯನ್ನು ನೀಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ 20ನೇ ವರ್ಷದ ಈ ಒಂದು ವರ್ಷಕ್ಕೆ ಕಾಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮವು ಭಾಳಷ್ಟು ಯಶಸ್ಸನ್ನು ಗಳಿಸಲಿ, ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಕರಾವಳಿದ ಈ ಒಂದು ಹಬ್ಬಕ್ಕನ ಈ ಮಣ್ಣದ ಸುರೂತ ಒಂಜಿ ಚಾನಲೈನಂಚಿನ ಹೊಸಕುರಲ್ 20ನೇ ವರ್ಷದ ಒಂಜಿ ಸಂಭ್ರಮಡುಪ್ಪುನಂಚಿನ ಈ ಒಂಜಿ ಗಳಿಗೇಡು ಇನಿ ಐತ ಒಂಜಿ ಆ ಸಂಭ್ರಮದ ಆಚರಣೆ ಮನ್ಪಡು ಪಂಪಂಚಿನ ಒಂಜಿ ಮಲ್ಲ ಉದ್ದೇಶ ಈ ಒಂಜಿ ಸಭೆಯನ್ನು ಮುಲ್ಪ ಅಟ್ಟಣೆ ಮಂತದೇರು ಅವೆಲಕ್ಕನೆ ಆಯ್ತ ಒಂದು ಸಮಿತಿದ ರಚನೆದ ಮುಖಾಂತರವಾದ ನನ್ನ ದುಂಬರ್ಪುನಂಚಿನ ಆ ಒಂಜಿ 20ನೇ ವರ್ಷದ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲುಡು ಬಾರಿ ವಿಜೃಂಭಣೆ ಆವಡ್ ಪಂಪಂಚಿನ ಒಂಜಿ ದೃಷ್ಟಿ ನಮ್ಮ ಊರ್ದ ಮಾತ ಸಮಾಜದಕ್ಕಲು ಮಾತ ರಾಜಕೀಯ ನೇತಾರನಕ್ಕಲ ಧಾರ್ಮಿಕ ನೇತಾರಕ್ಕಲು ಸಾಮಾಜಿಕ ನೇತಾರನಕ್ಕಲು ಒಟ್ಟು ಸೇರಿದ ಒಂಜಿ ಸಮಿತಿದ ರಚನೆ ಆಯ್ತದೆ. ವಿದ್ಯಾಧರ್ ಶೆಟ್ಟರು ಮಾತ ಒಂಜಿ ಸಮಾಜದ ಕ್ಲೇಗ್ಲ ಅಂಚ ಮಾತ ಈ ಭಾಗಡುಪ್ಪುನಂಚಿನ ಮಾತ ಸಂಘ ಸಂಸ್ಥೆಗಳ ಒಂಜಿ ಬಾರಿ ಪೊರ್ಲುದ ಒಡನಾಟ ದೀನಂಚಿನ ಒಂಜಿ ವ್ಯಕ್ತಿ ಅರ್ನ ಒಂಜಿ ಮುತಾಲಿಕ ಸುರಾಯಿನಂಚಿನ ಈ ಒಂಜಿ ಹೊಸಕುರಲ್ ಇನಿ ಈ ಭಾಗಡತ್ತಂದೆ ಬೇತೆ ಕಡೆ ಇಟ್ಲ ಪುದದೆತ್ತನಂಚಿನ ಒಂಜಿ ವಿಚಾರಣ ಮತ್ತು ಒಂದು ಬರೋದಿಲ್ಲ. ದುಮ್ಮದ ಆ ಒಂಜಿ ಅರ್ನ 20ನೇ ವರ್ಷದ ಕಾರ್ಯಕ್ರಮ ಪೊರ್ಲುಡಾವಡು ಐಕ್ ಎಂಕಲ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿ ಹಿಡಿದು ಸಂಪೂರ್ಣವಾಯಿನಂಚಿನ ಸಹಕಾರ ಈ ಸಂದರ್ಭ ಕೊರ್ಪ ಪಂಪಂಚಿನ ಪಾತ್ರಗಳನ್ನ ಈ ಸಂದರ್ಭ ಪಂಡ್ರೆ ನಿಚ್ಚ ಪಡೋದಿಲ್ಲ. ಶುಭವಾಡು ಕಾರ್ಯಕ್ರಮ ಬಾರಿ ಪೊರ್ಲದ ರೀತಿ ನಡಪಾಡು ಬಂದು ನಂಜಿ ಪ್ರಾರ್ಥನೆ.